ರಾಷ್ಟ್ರದ ಅತ್ಯಂತ ಪ್ರಭಾವಿ ಶ್ರೀಗಳೆಂದೇ ಖ್ಯಾತರಾಗಿದ್ದ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಲ್ಲಿ ಲೀನರಾಗಿದ್ದಾರೆ. ಕಳೆದ 8 ದಿನಗಳ ಕಾಲ ಸುಮಾರು 10 ವೈದ್ಯರ ತಂಡ ಶ್ರೀಗಳನ್ನ ಉಳಿಸಿಕೊಳ್ಳಲು ಹಗಲು ರಾತ್ರಿ ಶ್ರಮಪಟ್ಟಿದ್ರು. ಆದರೆ ಶ್ರೀಗಳನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಶ್ರೀಗಳ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ನಕ್ಸಲ್ ಪ್ರದೇಶದಲ್ಲಿ ಅಭಿವೃದ್ಧಿ, ದಲಿತ ಕೇರಿಗಳಲ್ಲಿ ಸಂಚಾರ, ಮಡೆ ಸ್ನಾನದ ಅನಿಷ್ಟ ಪದ್ಧತಿಗೆ ಬ್ರೇಕ್, ಹೀಗೆ ಅನೇಕ ಧಾರ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ ಕ್ರಾಂತಿ ಮಾಡಿದ ಪೇಜಾವರ ಶ್ರೀಗಳು ನಾಡಿನ ಸಮಸ್ತ ಭಕ್ತ ಜನರನ್ನ ಅಗಲಿದ್ದಾರೆ. ಆಧ್ಯಾತ್ಮಿಕವಾಗಿಯೂ ಎಲ್ಲರಲ್ಲಿ ಪ್ರಭಾವ ಬೀರಿದ್ದ, ರಾಜಕೀಯ ವಲಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ, ಉಡುಪಿಯಿಂದ ದೆಹಲಿಯ ತನಕ ಪ್ರಭಾವ ಬೀರಿದ್ದ ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಪೇಜಾವರ ಮಠದಲ್ಲಿ ಶ್ರೀಕೃಷ್ಣನಲ್ಲಿ ಲೀನರಾದರು. ಶ್ವಾಸಕೋಶ ಉಸಿರಾಟ ಸಮಸ್ಯೆಯಿಂದಾಗಿ ಡಿಸೆಂಬರ್ 20ರ ಶುಕ್ರವಾರದ ಮುಂಜಾನೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ಶ್ರೀಗಳನ್ನ ದಾಖಲಿಸಲಾಗಿತ್ತು. ತಜ್ಞ ವೈದ್ಯರ ತಂಡ ಶ್ರೀಗಳಿಗೆ ತೀವ್ರ ನಿಗಾ ಘಟಕದಲ್ಲಿರಿಸಿ ಚಿಕಿತ್ಸೆ ನೀಡ್ತಾ ಇದ್ರು. ಕಳೆದ 8 ದಿನಗಳ ನಡುವೆ ಆರೋಗ್ಯ ತುಸು ಚೇತರಿಕೆ ಕಂಡಿದ್ರು. ಕೃತಕ ಉಸಿರಾಟದ ಮೂಲಕ ಗಂಭೀರ ಸ್ಥಿತಿಯಲ್ಲೇ ಚಿಕಿತ್ಸೆ ಮುಂದುವರಿಸಲಾಗಿತ್ತು. ಕೆಎಂಸಿಯ ತಜ್ಞ ವೈದ್ಯರಲ್ಲದೆ ಬೆಂಗಳೂರು ಹಾಗೂ ಮಥುರಾದಿಂದ ಬಂದಿದ್ದ ತಜ್ಞ ವೈದ್ಯರ ತಂಡ ಶ್ರೀಗಳನ್ನ ಉಳಿಸಲು ಸಕಲ ಪ್ರಯತ್ನಗಳನ್ನ ಕೂಡ ಮಾಡಿತ್ತು. ಆದರೆ ಶುಕ್ರವಾರ ಮತ್ತು ಶನಿವಾರ ಶ್ರೀಗಳ ದೇಹ ಸ್ಥಿತಿ ಚಿಂತಾಜನಕವಾಗಿತ್ತು. ಶನಿವಾರ ಸಾಯಂಕಾಲ ಮಿದುಳು ಸರಿಯಾಗಿ ಕಾರ್ಯನಿರ್ವಹಿಸದ ಬಗ್ಗೆ ವೈದ್ಯರು ತಿಳಿಸಿದ್ರು. ಪೇಜಾವರ ಕಿರಿಯ ಶ್ರೀಗಳು ಗುರುಗಳ ಆರೋಗ್ಯ ಸುಧಾರಣೆ ಕಂಡಿಲ್ಲ. ಅವರ ಇಚ್ಛೆಯಂತೆ ಮಠಕ್ಕೆ ಕರೆದುಕೊಂಡು ಹೋಗುವುದಾಗಿ ಶನಿವಾರ ತಿಳಿಸಿದ್ರು. ಶ್ರೀಗಳ ಆಸೆಯಂತೆ ಇಂದು ಬೆಳಗ್ಗೆ 6:55ರ ಹೊತ್ತಿಗೆ ತಜ್ಞ ವೈದ್ಯಕೀಯ ತಂಡ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಶ್ರೀಗಳನ್ನ ಮಣಿಪಾಲದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಪೇಜಾವರ ಮಠಕ್ಕೆ ಕರೆತರಲಾಗಿತ್ತು. ಬೆಳಗ್ಗೆ 9:20ಕ್ಕೆ ಶ್ರೀಗಳು ನಮ್ಮನ್ನ ಅಗಲಿದ್ದಾರೆ ಅಂತ ಘೋಷಿಸಲಾಯಿತು. ಸಮಾಧಾನವಾಗಿ ಬಂದವರು ದರ್ಶನ ಪಡೆದವರು ಪ್ರತಿನಿತ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರು. ನಿನ್ನೆ ಸಹ ಬಹಳ ಹೊತ್ತು ಎಲ್ಲ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಬಹುಶಃ ಈ ದೇಶದ ಉದ್ದಗಲಿಕ್ಕೆ, ರಾಜ್ಯದ ಉದ್ದಗಲಿಕ್ಕೆ ವಾಹನದಲ್ಲಿ ಇಷ್ಟು ಹೆಚ್ಚು ಪ್ರವಾಸ ಮಾಡಿದಂಥ ಒಬ್ಬ ಸ್ವಾಮೀಜಿ ಇನ್ನೊಬ್ಬರು ಇರಲಿಕ್ಕಿಲ್ಲ, ಸಾಧ್ಯನೇ. ಅನೇಕ ಬಾರಿ ಹೇಳ್ತಾ ಇದ್ದೆ ನಾನು, ರಾತ್ರಿಯಾಗಲೂ ಒಂದು ಕಾರಲ್ಲಿ ಪ್ರವಾಸ ಮಾಡ್ತಿದ್ದೆ. ಅಸ್ಪೃಶ್ಯತೆಯನ್ನ ಹೋಗಲಾಡಿಸಕ್ಕೆ ಅವರು ಪಟ್ಟಂತ ಪ್ರಯತ್ನ, ರಾಮ ಮಂದಿರದ ನಿರ್ಮಾಣ ಆಗಬೇಕು, ರಾಮ ಮಂದಿರದ ನಿರ್ಮಾಣವನ್ನು ನಾನು ನೋಡ್ಬೇಕನ್ನುವಂತ ಅವರ ಅಪೇಕ್ಷೆ, ಇದೆಲ್ಲವೂ ಕೂಡ ನಮ್ಮೆಲ್ಲರಿಗೆ ಪ್ರೇರಣೆ ಕೊಡುವಂಥದ್ದು. ಅವರು ಇವತ್ತು ಇಲ್ಲ ಆದರೂ ಕೂಡ ಅವರ ಆತ್ಮ ರಾಮ ಮಂದಿರದ ನಿರ್ಮಾಣದ ತನಕ ನಮ್ಮ ಜೊತೆಗಿರುತ್ತೆ. ರಾಮ ಮಂದಿರ ನಿರ್ಮಾಣವನ್ನ ಮಾಡಿಸುತ್ತೆ. ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ಖಂಡಿತ ನಾವು ನಡೀತೀವಿ. ಶ್ರೀಮಠ ಕೂಡ ಅವರ ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರಿಸುವುದನ್ನ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ಸ್ವಾಮೀಜಿಯವರು ನಮ್ಮನ್ನು ಅಗಲಿರುವಂಥದ್ದು ನಮ್ಮೆಲ್ಲರಿಗೆ, ಕೋಟ್ಯಾಂತರ ಭಕ್ತರಿಗೆ ದುಃಖ ಆಗಿದೆ. ವಿಶ್ವ ಹಿಂದೂ ಪರಿಷತ್ತಿನ ಅತ್ಯಂತ ಆಕ್ಟಿವ್ ಮೆಂಬರ್ ಆಗಿ ಮೊನ್ನೆ ತನಕ ಕೂಡ ಕೆಲಸ ಮಾಡಿದಂಥ ಸ್ವಾಮೀಜಿಯವರು ಇವತ್ತು ಅಗಲಿರುವಂಥದ್ದು ತುಂಬಲಾರದ ನಷ್ಟ. ಆದರೂ ಅವರು ನಮಗೆ ದೂರದಲ್ಲೇ ಎದ್ದು ಪ್ರೇರಣೆಯನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಪೇಜಾವರ ಶ್ರೀಗಳು ಹರಿಪಾದ ಸೇರಿದ್ದಾರೆ ಎಂದು ಘೋಷಿಸಿದ ಬಳಿಕ ಅವರ ಅಂತಿಮ ವಿಧಿವಿಧಾನದ ಧಾರ್ಮಿಕ ಕಾರ್ಯಗಳು ನಡೆಯಿತು.
ಪೇಜಾವರ ಕಿರಿಯ ಶ್ರೀಗಳಾದ ವಿಶ್ವಪ್ರಸನ್ನ ಶ್ರೀಗಳು ಸೇರಿದಂತೆ ಮಧ್ವ ಪರಂಪರೆಯ ಮೂಲಕ ಶ್ರೀಗಳ ಧಾರ್ಮಿಕ ಕ್ರಿಯೆ ನಡೆಸಿದ್ರು. ಮಠದಲ್ಲಿ ಶ್ರೀಗಳಿಗೆ ಆರತಿ ಎತ್ತಿದ ಬಳಿಕ ರಥಬೀದಿಯಲ್ಲಿ ಬುಟ್ಟಿಯಲ್ಲಿ ಹೊತ್ತು 3 ಸುತ್ತು ಪ್ರದಕ್ಷಿಣೆ ಬರಲಾಯಿತು. ಬಳಿಕ ಮಧ್ವ ಸರೋವರದಲ್ಲಿ ಶ್ರೀಗಳಿಗೆ ಸ್ನಾನ ಮಾಡಿಸಿ ಕೃಷ್ಣ ಮಠದಲ್ಲಿ ಕೃಷ್ಣನ ಎದುರು ಅಂತಿಮವಾಗಿ ಆರತಿ ಬೆಳಗಿ ವಿಧಿವಿಧಾನ ಮುಗಿಸಲಾಯಿತು. ಶ್ರೀಗಳ ಅಂತಿಮ ದರ್ಶನದ ವ್ಯವಸ್ಥೆಗಾಗಿ ಉಡುಪಿ ಅಜ್ಜರಕಾಡಿನ ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ತೆರೆದ ವಾಹನದಲ್ಲಿ ಶ್ರೀಗಳನ್ನ ಕರೆತರಲಾಯಿತು. ಅಜ್ಜರಕಾಡು ಕ್ರೀಡಾ ಮೈದಾನದಲ್ಲಿ 3 ಸುತ್ತು ಕುಶಾಲ ತೋಪು ಸಿಡಿಸುವ ಮೂಲಕ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಬಳಿಕ ಶ್ರೀಗಳ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸಿಎಂ ಯಡಿಯೂರಪ್ಪ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಂಸದೆ ಶೋಭಾ ಕರಂದ್ಲಾಜೆ, ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಶಾಸಕ ರಘುಪತಿ ಭಟ್, ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ನಾಡಿನ ಹಲವು ಗಣ್ಯರು ಶ್ರೀಗಳಿಗೆ ಹೂಹಾರ ಹಾಕಿ ಅಂತಿಮ ದರ್ಶನ ಪಡೆದರು. ಬಳಿಕ ವಿಶೇಷ ಸೇನಾ ಹೆಲಿಕಾಪ್ಟರ್ ಮೂಲಕ ಶ್ರೀಗಳ ಮೃತದೇಹವನ್ನ ಬೆಂಗಳೂರಿಗೆ ರವಾನಿಸಲಾಯಿತು. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನದ ಬಳಿಕ ಶ್ರೀಗಳ ಅಂತಿಮ ಆಸೆಯಂತೆ ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಅಂತಿಮವಾದ ಕ್ರಿಯಾವಿಧಿಗಳನ್ನು ಮಾಡಲಾಯಿತು. ತುಂಬಾ ಆತ್ಮೀಯರಾಗಿದ್ದು ಅಲ್ಲಿ ನಾವು ಸನ್ಯಾಸ ಸ್ವೀಕಾರ ಮಾಡುವಾಗ ಒಂದೇ ಒಬ್ಬರೊಬ್ಬರು ಸ್ವಾಮೀಜಿ ಇದ್ದಿದ್ದು, ಒಬ್ಬರೊಬ್ಬರು ಸ್ವಾಮೀಜಿ ಕರೆ ಇದ್ದಿದ್ದು ಪೇಜಾವರ ಸ್ವಾಮಿ. ಅಲ್ಲಿಂದ ಆರಂಭ ಮಾಡಿ ಪೀಠಾರೋಹಣ ಆಗುವಾಗ ಜೊತೆಗಿದ್ದರು. ಎಲ್ಲ ಮಹತ್ಕಾರಗಳು ಕೂಡ ಜೊತೆಗಿದ್ದಿರತಕ್ಕಂಥದ್ದು. ಅವರಿಗೂ ನಮಗೂ ತುಂಬಾ ಒಂದು ಆತ್ಮದ ಸಂಬಂಧ ಅಂತ ಎಂದು ನಮ್ಮ ಜೊತೆಗಿದ್ರು. ಯಾವತ್ತಿಗೂ ನಮ್ಮ ಜೊತೆಗಿದ್ರು, ಯಾವತ್ತೂ ನಮ್ಮ ಪರವಾಗಿತ್ತು. ನಮ್ಮ ತೀರ್ವನ್ನು ಕೂಡ ತಂದಿದ್ರು. ಅರ್ಧರಾತ್ರಿ ಬಂದು ಇರುವಲ್ಲಿ ಬಂದು ಅರ್ಧರಾತ್ರಿ ಬಂದು ನಮ್ಮ ತೀರು ತುಂಬತಕ್ಕಂಥದ್ದು ನಾವು ಬರಲಿಕ್ಕೆ ಸಾಧ್ಯವಿಲ್ಲ. ಅತಿ ಹೆಚ್ಚು ಭಕ್ತರನ್ನು, ಯತಿಗಳನ್ನು ಸೃಷ್ಟಿ ಮಾಡಿರುವಂಥ ಖ್ಯಾತಿ ಪರಮ ಪೂಜ್ಯರದು. ಈ ಎಲ್ಲ ಯತಿಗಳಲ್ಲಿ ಲಕ್ಷಾಂತರ ತಮ್ಮ ಶಿಷ್ಯಕೋಟಿಯನ್ನು ಇವತ್ತು ಮಾಡಿದ್ದಾರೆ. ಅದು ಧರ್ಮ ಮತ್ತು ಸಂಸ್ಕೃತಿಯ ಒಂದು ಪಾರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕನ್ನುವಂಥ ಒಂದು ಚಿಂತನೆ ಅವ್ರದ್ದಾಗಿತ್ತು. ಅಷ್ಟೇ ಅಲ್ಲ, ಅವರ ಈ ಒಂದು ಧಾರ್ಮಿಕ ವಿಧಿವಿಧಾನಗಳ ಚೌಕಟ್ಟು ಮೀರಿ ಸಾಮಾಜಿಕವಾಗಿ ಅತ್ಯಂತ ಕಳಕಳಿ ಅವರಿದ್ದಂಥವ್ರದ್ದು. ವಿಶೇಷವಾಗಿ ಅಸ್ಪೃಶ್ಯತೆ ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ಅವರು ಸಮರವನ್ನು ಸಾರಿದ್ದರು. ಅವರ ಕಾಲನಿಗೆ ಹೋಗಿದ್ದರು, ಊಟ ಮಾಡಿದ್ದರು, ಅವ್ರ ಜೊತೆಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದರು. ಎಲ್ಲ ಧರ್ಮೀಯರ ಜೊತೆಗೆ ಅತ್ಯಂತ ಸದ್ಭಾವನೆಯ ಒಂದು ಸಂಬಂಧವನ್ನು ಇಟ್ಟುಕೊಂಡಂಥ ಯತಿಶ್ರೇಷ್ಠರು. ಹಲವಾರು ಜ್ವಲಂತ ಸಮಸ್ಯೆಗಳಿಗೆ, ಪರಿಸರದ ಸಮಸ್ಯೆಗಳಿಗೆ ಅವರು ಜನ ಭಾವನೆಗಳ ಸ್ಪಂದಿಸಿ ಕೆಲಸ ಮಾಡಿದಂಥವ್ರು. ಪೇಜಾವರ ಶ್ರೀಗಳು ಸಮಾಜಕ್ಕೊಂದು ಸರ್ವಶ್ರೇಷ್ಠ ಸಂತರಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರೆಲ್ಲರೂ ನಮಗೆಲ್ಲರಿಗೂ ಕೂಡ ಅವರು ಅನೇಕ ವಿಚಾರಗಳ ಬಗ್ಗೆ ತಿಳಿ ಹೇಳೋರು. ಕರೆದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅನೇಕ ಬಾರಿ ನಮ್ಮನ್ನು ಕರೆದು ತಿಳುವಳಿಕೆಯನ್ನು ಹೇಳ್ತಾಯಿದ್ರು. ಸರ್ಕಾರಕ್ಕಾಗಲಿ ಸಮಾಜಕ್ಕಾಗಲಿ ಸಮಸ್ಯೆಗಳು ಬಂದಾಗ, ಸಂದಿಗ್ಧತೆ ಉಂಟಾದಾಗ ನಾವು ಪೇಜಾವರ ಶ್ರೀಗಳ ಮೊರೆ ಹೋಗೋದು ಸ್ವಾಭಾವಿಕವಾಗಿತ್ತು. ಅನೇಕ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ಹಿಂದೂ ಧರ್ಮಕ್ಕೆ ಎಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿರುವಂಥ ಪೇಜಾವರ ಶ್ರೀಗಳ ಕಣ್ಮರೆ ತುಂಬ ನೋವುಂಟು ಮಾಡಿದೆ. ಮಧ್ವಮತ ಪ್ರತಿಷ್ಠಾಪನಾಚಾರ್ಯ ಆಚಾರ್ಯ ಮಧ್ವರಿಂದ ಸ್ಥಾಪಿಸಲ್ಪಟ್ಟ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಅಧೋಕ್ಷಜ ಮಠದ 32ನೇ ಸ್ವಾಮೀಜಿಗಳಾದ ವಿಶ್ವೇಶತೀರ್ಥ ಶ್ರೀಪಾದರು ಹರಿಪಾದೈಕ್ಯವಾಗಿದ್ದಾರೆ. 5 ಬಾರಿ ಪರ್ಯಾಯ ಪೀಠವನ್ನೇರಿದ ಏಕೈಕ ಯತಿ ಎಂಬ ಹೆಗ್ಗಳಿಕೆ ಹೊಂದಿರುವ ಪೇಜಾವರ ಶ್ರೀಗಳು ಇನ್ನು ನೆನಪು ಮಾತ್ರ. ಶ್ರೀಗಳ ನಿರ್ಗಮನದೊಂದಿಗೆ ಸುದೀರ್ಘ ಇತಿಹಾಸವನ್ನ ಹೊಂದಿರುವ ಉಡುಪಿ ಅಷ್ಟಮಠಗಳ ಯತಿ ಪರಂಪರೆಯಲ್ಲಿನ ಮಹಾನ್ ಕೊಂಡಿಯೊಂದು ಕಳಚಿ ಬಿದ್ದಂತಾಗಿದೆ. ಪಲ್ಲವಿ ಸಂತೋಷ್, V4 ನ್ಯೂಸ್ 24/7 ಉಡುಪಿ.